ಕೋವಿಡ್ ಎರಡನೇ ಅಲೆಯಿಂದ ಈ ದೇಶದಲ್ಲಿ 206 ಮಿಲಿಯನ್ ಉದ್ಯೋಗ ನಷ್ಟವಾಗಿದೆ. ಕರ್ನಾಟಕದಲ್ಲಿ 30 ಲಕ್ಷ ಉದ್ಯೋಗ ನಷ್ಟವಾಗಿದೆ. 75,000 ಕೋಟಿ ಆರ್ಥಿಕ ನಷ್ಟವಾಗಿದೆ. ಇಂತಹ ಸಂದರ್ಭದಲ್ಲಿ ಬೆಲೆ ಏರಿಕೆಯಿಂದ ಜನರು ಕಂಗೆಟ್ಟಿದ್ದಾರೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವೈದ್ಯಕೀಯ ಘಟಕಾಧ್ಯಕ್ಷ ಡಾಕ್ಟರ್ ಶೇಖರ್ ಪೂಜಾರಿ ಹೇಳಿದರು. ಅವರು ಮಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಪೆಟ್ರೋಲ್ 35ಕ್ಕೆ ಸಿಗಬೇಕಾದುದು 65 ರೂಪಾಯಿ ಟ್ಯಾಕ್ಸ್ ಅಂದರೆ ಶೇಕಡಾ 260 ಟ್ಯಾಕ್ಸ್ ಕಟ್ಟಿ ಪಡೆದುಕೊಳ್ಳಬೇಕಾಗಿದೆ. ಇದರೊಟ್ಟಿಗೆ ವಿದ್ಯುತ್ ಶಕ್ತಿ ಬಿಲ್ ಗಗನಕ್ಕೇರಿದೆ. ಮಾತೆತ್ತಿದರೆ ಕಾಂಗ್ರೆಸ್ ಸರ್ಕಾರ ಸಾಲ ಮಾಡಿ ಹೋಗಿದೆ, ಅದರ ಸಾಲವನ್ನು ತೀರಿಸ್ತಾ ಇದ್ದೇವೆ ಎನ್ನುವ ಕೇಂದ್ರ ಸರ್ಕಾರಕ್ಕೆ 3.5 ಲಕ್ಷ ಕೋಟಿ ಪೆಟ್ರೋಲಿಯಂನಿಂದ ವಾರ್ಷಿಕ ಲಾಭವಿದೆ. 7 ವರ್ಷದಲ್ಲಿ 21 ಕೋಟಿ ಲಕ್ಷ ಲಾಭವಾಗಿದೆ. ಒಬ್ಬ ವ್ಯಕ್ತಿ ದಿನಕ್ಕೆ 100 ರೂಪಾಯಿ ಪೆಟ್ರೋಲ್ ಹಾಕಿದ್ರೆ 1950 ರೂಪಾಯಿ ತಿಂಗಳಿಗೆ ಕಟ್ಟುತ್ತಾನೆ. ವರ್ಷಕ್ಕೆ 25,000 ಟ್ಯಾಕ್ಸ್ ಕಟ್ಟುತ್ತಾನೆ. ಆದರೆ ಇಷ್ಟು ಹಣ ಎಲ್ಲಿಗೆ ಹೋಗ್ತದೆ ಎಂದು ಸರ್ಕಾರ ಉತ್ತರಿಸಬೇಕೆಂದು ಹೇಳಿದರು. ಈ ಕೋವಿಡ್ ಎರಡನೇ ಅಲೆಯಿಂದಾಗಿ ಇಡೀ ದೇಶ ತತ್ತರಿಸಿ ಹೋಗಿದೆ. ಬೆಲೆ ಏರಿಕೆ ಗಗನಕ್ಕೆ ಏರಿದೆ. ಆದರೆ ಆಡಳಿತಾರೂಢ ಸೋ ಕಾಲ್ಡ್ ಡಬಲ್ ಎಂಜಿನ್ ಸರ್ಕಾರ ಹೇಳುವಂತಹ ಮಾತು ಏನು ಅಂತ ಕೇಳಿದ್ರೆ, ಕಾಂಗ್ರೆಸ್ ಮಾಡಿದ ಸಾಲವನ್ನು ನಾವು ತೀರಿಸ್ತಾ ಇದ್ದೇವೆ. ಇಲ್ಲಿ ಜನಸಾಮಾನ್ಯರಿಗೆ ನಾವು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇವೆ ಅಂತ ಕೇಳಿದ್ರೆ, ಕಾಂಗ್ರೆಸ್ ಸರ್ಕಾರ ಆಯಿಲ್ ಬಾಂಡ್ ಮುಖೇನ ಕೊಟ್ಟಂತಹ ಅಥವಾ ಬಾಂಡ್ ರೂಪದಲ್ಲಿ ನೀಡಿದಂತಹ ಹಣ ಅದು ಕೇವಲ 1.43 lakh crore, 1.43 ಲಕ್ಷ ಕೋಟಿ. ಆದರೆ ಈ ದೇಶಕ್ಕೆ ಇಂದು ಪೆಟ್ರೋಲ್ ಬೆಲೆ ಎಲೋನ್ ಏರಿಕೆಯಿಂದ 35 ರೂಪಾಯಿಯಲ್ಲಿ ಸಿಗಬೇಕಾದಂತಹ ಪೆಟ್ರೋಲ್ ಇಂದು 100 ರೂಪಾಯಿಗೆ ನಾವು ಪಡೆದುಕೊಳ್ತಾ ಇದ್ದೇವೆ. ಅಂದರೆ 35 ರೂಪಾಯಿ ಪೆಟ್ರೋಲ್ಗೆ 260% ಟ್ಯಾಕ್ಸ್ ನಾವು ಕಟ್ತಾ ಇದ್ದೇವೆ. ಇಡೀ ಪ್ರಪಂಚದಲ್ಲಿ ಇದು ಅತ್ಯಧಿಕ ಟ್ಯಾಕ್ಸ್ ಎಂಬುದು ಕೂಡ ಇಲ್ಲಿ ನಾವು ಮರೆಯಬಾರದು. ನಾವು ಮಾಡಿದಂತಹ ಸಾಲ ಬಾಂಡ್ ರೂಪದಲ್ಲಿ 1.43 ಲಕ್ಷ ಕೋಟಿ. ಆದರೆ ಈ ವರ್ಷಕ್ಕೆ ಪೆಟ್ರೋಲ್ ಬೆಲೆ ಏರಿಕೆಯಿಂದ 260% ಟ್ಯಾಕ್ಸ್ ನಿಂದ ನಾವು ಗಳಿಸುವುದು ಎಷ್ಟು ಅಂತ ಕೇಳಿದ್ರೆ 3.5 ಲಕ್ಷ ಕೋಟಿ. ಈ 7 ವರ್ಷದಲ್ಲಿ ತಾವು ಏನು ಗಳಿಸಿದ್ದೀರಾ 21 ಲಕ್ಷ ಕೋಟಿ. ಇಷ್ಟು ಹಣ ಎಲ್ಲಿ ಹೋಯಿತು? ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ನೀರಜ್ ಪಾಲ್, ಅಭಿಷೇಕ್ ಉಳ್ಳಾಲ್, ರಜನೀಶ್ ಕಾಪಿಕಾಡ್, ಲಾರೆನ್ಸ್ ಡಿಸೋಸಾ, ಗಣೇಶ್ ಪೂಜಾರಿ, ನಸೀರ್ ಬಚಾಲ್, ರಮಾನಂದ್ ಪೂಜಾರಿ, ಎಸ್ಕೆ ಸೌಹಾನ್, ಯೋಗೀಶ್ ನಾಯಕ್ ಉಪಸ್ಥಿತರಿದ್ದರು. ಪವನ್ ಕಾಚಮಡ್ಕ, ವಿ4 ನ್ಯೂಸ್, ಮಂಗಳೂರು.